ನಮಸ್ತೆ. ಕನ್ನಡದ ಎಲ್ಲ ಕಲಾಭಿಮಾನಿಗಳಿಗೂ ನವೀನ್ ಬೋಂದೇಲ್ ಮಾಡುವ ನಮಸ್ಕಾರಗಳು. ನವೀನ್ ಬೋಂದೇಲ್ ಅಂತ ಹೇಳಿ ಈಗ ಕಾಂತಾರ ಚಿತ್ರ ರಿಲೀಸ್ ಆದ ನಂತರ ತುಂಬಾ ಫೇಮಸ್ ಆಗಿದ್ದೀರಾ. ಅಂದ್ರೆ ಈಗ ನವೀನ್ ಬೋಂದೇಲ್ ಯಾರು? ನವೀನ್ ಬೋಂದೇಲ್ ಮೊದಲಿಗೆ ಹೇಳ್ಬೇಕಂತಂದರೆ ಒಂದು ಸಿಟಿ ಬಸ್ಸಿನ ನಿರ್ವಾಹಕ. ಹೀಗೆ ಬಸ್ಸಲ್ಲಿ ನಾನು ಕೆಲಸ ಮಾಡಬೇಕಾದ್ರೆ ಕೆಲವರೆಲ್ಲ ಹೇಳ್ತಿರು, ನವೀನ್ ನೀವು ರಜನಿಕಾಂತ್ ಥರ ಕಾಣ್ತಾ ಇದ್ದೀರಾ, ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು. ಅದಕ್ಕಿಂತ ಮುಂಚೆ ನಾನು ರಂಗಭೂಮಿಯಲ್ಲಿ ಹವ್ಯಾಸಿಯಾಗಿ ಮಾಡ್ತಾಯಿದ್ದೆ. ಯಾಕಂದರೆ ನಮ್ಮ ಊರಿನ ಸಂಘ ಸಂಸ್ಥೆಗಳಲ್ಲಿ ಅಭಿನಯಿಸ್ತಾ ಇದ್ದೆ. ಇದನ್ನೇ ನೋಡಿದಂಥ ನನ್ನೊಬ್ಬರು ಫ್ರೆಂಡ್ ಒಬ್ಬರು ಹೇಳಿದರು, ಇಂಥ ಒಂದು ಟೀಮ್ ಇದೆ, ಅದಕ್ಕೆ ಹೋಗಿ ಅಭಿನಯಿಸ್ತೀಯ ಅಂತೇಳಿ ಅದರಲ್ಲೇ ಸ್ಟಾರ್ಟ್ ಮಾಡಿದೆ. ಆನಂತರ ಹಲವಾರು ತಂಡಗಳಲ್ಲಿ ನಾನು ಅಭಿನಯ ಮಾಡಿ ಸಪೋರ್ಟಿಂಗ್ ರೋಲು, ನೆಗೆಟಿವ್ ರೋಲ್ ಮಾಡ್ತಾ ಇವಾಗ ನಾನು ಸದ್ಯಕ್ಕೆ ತುಳುವೆರ ತುಡರ್ ಸುರತ್ಕಲ್ ತಂಡದಲ್ಲಿ ನೆಗೆಟಿವ್ ರೋಲ್ ಆರ್ಟಿಸ್ಟ್ ಆಗಿದ್ದೀನಿ. ಈ ಕಾಂತಾರ ಚಿತ್ರದಲ್ಲಿ ನಿಮ್ಮ ಪಾತ್ರ ಏನು, ಮತ್ತು ಇನ್ನೊಂದು ಈ ಕಾಂತಾರ ಚಿತ್ರಕ್ಕೆ ನಿಮ್ಮ ಆಯ್ಕೆ ಹೇಗಾಯಿತು? ಕಾಂತಾರ ಚಿತ್ರದಲ್ಲಿ ನನ್ನ ಪಾತ್ರ ಒಂದು ದೈವದ ಪಾತ್ರಿ. ಈ ದೈವದ ಪಾತ್ರಿ ಸುಮಾರು 170 ವರ್ಷಗಳ ಹಿಂದಿನಂಥ ಪಾತ್ರ ಅದು. ಆ ಪಾತ್ರದಲ್ಲಿ ನನಗೆ ಸಿಗಬೇಕಾದ್ರೆ ಮೊದಲು ಕಾರಣ ಮುಖೇಶ್ ರವರು. ಅವರು ಕೂಡ ದೈವದ ಚಾಕರಿ ಮಾಡುವಂಥವರು. ಅವರು ನನಗೆ ಫೋನ್ ಮಾಡಿ ಹೇಳಿದರು, ರಿಷಬ್ ಸರ್ ಅವರ ಚಿತ್ರದಲ್ಲಿ ನಿಮಗೆ ಚಾನ್ಸ್ ಇದೆ ಅಂತೇಳಿ. ನನಗೆ ನಂಬಲು ಅಸಾಧ್ಯವಾಯಿತು. ಯಾಕಂದರೆ ರಿಷಬ್ ಸರ್ ಅಂತ ಒಂದು ಟೀಮಲ್ಲಿ ನಾನು ಆ್ಯಕ್ಟ್ ಮಾಡಬೇಕಂತೇಳಿ ಎಲ್ಲರಿಗೂ ಆಸೆ ಇರುತ್ತೆ, ನನಗೂ ಕೂಡ ಆಸೆ ಇತ್ತು. ಆದರೆ ಅದು ಅಚಾನಕದಂತ ಬಂದಂಥ ಒಂದು ಸಂದೇಶವನ್ನು ಕೇಳಿ ನಾನೇ ಶಾಕ್ ಆದೆ. ಇವಾಗ ಆನಂತರ ಅವರು ಫೋನ್ ಮಾತಾಡಿದರು, ನಿರ್ದೇಶಕರ ತಂಡದಲ್ಲಿ ಜೊತೆ ಮಾತಾಡಿಸಿದರು. ತಂಡದಿಂದ ನಮಗೆ ಕರೆ ಬಂತು, ಮೀಸೆ ತೆಗಿತೀರಂತೇಳಿ. ಪಾತ್ರಕ್ಕಾಗಿ ನಾನು ಏನು ಮಾಡಲಿಕ್ಕೂ ತಯಾರಾಗಿದ್ದೀನಿ ಅಂತ ಹೇಳಿದೆ. ಅವರಿಗೆ ಇಷ್ಟ ಆಯಿತೋ ಏನೋ, ನಾನು ಆ ಪಾತ್ರಕ್ಕೆ ಬಂದೆ. ಕಾಂತಾರ ಅದಕ್ಕೆ ಈಗ ಆ ದೈವ ಪಾದ್ರಿಯ ಪಾತ್ರ ಅಂತ ಮಾಡಬೇಕಾದ್ರೆ ಸೊ ಅದಕ್ಕೆ ಅಂದರೆ ನೀವು ಹೇಳಿದ್ರಿ 70-80 ವರ್ಷದ ಒಂದು ಹಿಂದಿನ ಜನರೇಷನ್ ಇದು ಪಾತ್ರ ಅಂದಾಗ ನೀವು ಅದಕ್ಕೆ ಅದರ ಪ್ರಿಪರೇಷನ್ ಏನಾದರೂ ಇತ್ತಾ? ಪ್ರಿಪರೇಷನ್ ನನ್ನ ಕಡೆಯಿಂದ ಏನಿರಲಿಲ್ಲ, ಆದರೆ ನಿರ್ದೇಶನ ತಂಡದಿಂದ ಇತ್ತು. ಮೇಕಪ್ ಆಗಲಿ, ಕಾಸ್ಟ್ಯೂಮ್ ಆಗಲಿ ಅವರೇ ಮಾಡಿದಂಥದ್ದು. ನನ್ನ ಕಡೆಯಿಂದ ಏನಿರಲಿಲ್ಲ, ನಾನು ಹೋಗಿ ಪಾತ್ರ ಮಾಡಿದೆ ಅಷ್ಟೇ. ಕಾಂತಾರ ಸೆಟ್ಟಿಗೆ ಹೋದಾಗ ಅಥವಾ ಶೂಟಿಂಗ್ ಯಾವ ರೀತಿ ಇತ್ತು ನಿಮಗೆ, ನಿಮ್ಮ ಅನುಭವ? ಅದು ಹೇಳಲಿಕ್ಕೆ ಅಸಾಧ್ಯ. ಯಾಕಂದರೆ ಅದರಲ್ಲಿ ನಾವು ಅನುಭವಿಸಿದಂಥವರು. ಅದನ್ನು ಯಾವ ರೀತಿ ಹೇಳ್ಬೇಕಂತ ನಮಗೇನೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ತುಂಬ ಕಲಾವಿದರು ಹೇಳಿದ್ದಾರೆ, ಅಲ್ಲಿ 56-74 ವೆಹಿಕಲ್ಸ್ಗಳಿತ್ತು ಅಂತೇಳಿ, ಕ್ಯಾರವಾನ್ಗಳಿತ್ತು, ಎಲ್ಲವೂ ಇತ್ತು. ಅದನ್ನು ನಾವು ಚಿತ್ರರಂಗದಲ್ಲಿ ನಾನು ಕಂಡಂತೆ ಇಂಥದ್ದೆಲ್ಲ ಫೆಸಿಲಿಟಿ ಇದೆಯಾ? ಹಾಗಾಗಿ ಅದಲ್ಲದೆ ನಾನು ಈ ಚಿತ್ರರಂಗದಲ್ಲಿ ಕಂಡಂಥ ಕ್ಯಾಮರಾ ಸೆಟಪ್ ಆಗಲಿ, ಒಬ್ಬ ಸಣ್ಣ ಆರ್ಟಿಸ್ಟನ್ನು ಟ್ರೀಟ್ ಮಾಡುವಂಥ ಗುಣ ಆಗಲಿ ಹಿಂಗೂ ಇದೆಯಾ ಅಂತ ನನಗೆ ಅನಿಸಿತು. ಅದಲ್ಲದೆ ನನಗೆ 5:30 ಗಂಟೆಗೆ ನನ್ನ ಮನೆಗೆ ಕಾರ್ ಕಳಿಸಿ ಆ ಟ್ರೀಟ್ಮೆಂಟ್ ಇದೆಲ್ಲ ಚಿತ್ರರಂಗದ ಇದೆಯಾ ಅಂತ ನನಗೆ ಇವಾಗ ಕಾಂತಾರದಿಂದಾಗಿಯೇ ಗೊತ್ತಾದದ್ದು. ಮುಖ್ಯವಾಗಿ ಈಗ ನೀವು ಪಾತ್ರ ನಿರ್ವಹಿಸಬೇಕಾದ್ರೆ ರಿಷಬ್ ಶೆಟ್ಟಿ ಅವರು ಏನಾದರೂ ಈ ಥರ ನಿಮಗೆ ಏನಾದರೂ ಸಜೆಷನ್ಸ್ ಕೊಡ್ತಾ ಇದ್ರ ಅಥವಾ ನೀವು ಆ ಪಾತ್ರಕ್ಕೆ ಸಿದ್ಧತೆ ಮಾಡಿಕೊಂಡು ಹೋಗ್ತಿದ್ರ? ಇಲ್ಲ ಸರ್, ಇದು ನಿರ್ದೇಶನ ತಂಡದಿಂದಲೇ ಮೊದಲಿಗೆ ನನಗೆ ಹೀಗೆ ಮಾಡಬೇಕಂತ ಇತ್ತು. ನಂತರ ಶೂಟಿಂಗ್ ಕ್ಯಾಮರಾ ಎದುರಿಗೆ ಬಂದ ನಂತರ ರಿಷಬ್ ಸಾರೇ ಬಂದು ಹೇಳ್ತಾಯಿದ್ರು, ಸಣ್ಣ ಮಕ್ಕಳಿಗೆ ಹೇಳುವಾಗೆ ಹೇಳ್ತಾಯಿದ್ರು, ನನ್ನನ್ನು ಹೀಗೆ ಮಾಡಿ ಅಂತ ಹೇಳ್ತಾಯಿದ್ರು. ಆವಾಗ ನಮಗೇನೆ ಆಶ್ಚರ್ಯ ಆಗ್ತಿತ್ತು. ರಿಷಬ್ ಸರ್ ಅಂತ ಡೈರೆಕ್ಟ್ರು ನಮಗೆ ಒಂದು ಹೇಳುವ ರೀತಿ, ಹೀಗೆ ಮಾಡಿ ಅಂತ ಹೇಳುವಾಗ ಅವರು ಅಷ್ಟು ಎಫರ್ಟ್ ಆಗುವಾಗ ನಾವು ಕಲಾವಿದರಾಗಿ ನಾವೆಷ್ಟು ಎಫರ್ಟ್ ಆಗಬೇಕು, ಇದು ಜೊತೆ ಸೇರಿತು ಅಂತ ಕಾಣುತ್ತೆ. ಅಂದರೆ ಈ ಸಿನಿಮಾದ ಯಾವಾಗ ಟ್ರೈಲರ್ ಇರ್ಬೋದು, ಟೀಸರ್ ಇರ್ಬೋದು,
ಅದರ ಓಪನಿಂಗ್ ಇಂದ ನೀವು ಕಾಣಿಸ್ಕೊಳ್ತಾ ಇದ್ದೀರಾ. ಹೌದು ಸರ್. ಅಂದ್ರೆ ನಿಮ್ಮ ಇಡೀ ಮುಖ್ಯವಾಗಿ ನಿಮ್ಮ ಕಣ್ಣು, ನೀವು ಇಡೀ ಚಿತ್ರದಲ್ಲಿ ಆ ದೈವಪಾದ್ರಿ ಆ ಕಣ್ಣು ಮತ್ತೆ ಆ ನಿಮ್ಮ ಅಬ್ಬರ ಏನಿರ್ಬೋದು ಆ ವೇಷದ್ದು, ಸೊ ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಕಾಣಿಸ್ಕೊಳ್ತದೆ. ಸೊ ಅದ್ರ ಬಗ್ಗೆ ಏನಾದ್ರು ವಿಶೇಷವಾಗಿ ಅದಕ್ಕೆ ತಯಾರಿ ಏನಾದ್ರು ಇತ್ತ? ಇಲ್ಲ ಸರ್, ನನ್ನ ಕಣ್ಣು ಇರುವುದೇ ಹೀಗೆ. ತುಂಬ ಮಂದಿ ಕೇಳ್ತಾ ಇದ್ದಾರೆ, ಏನು ಲೆನ್ಸ್ ಹಾಕಿದ್ದೀರಾ ಅಂತ. ಇಲ್ಲ, ನಾನು ಹುಟ್ಟಿನಿಂದ ಕಣ್ಣು ಹೀಗೇನೆ. ಆದರೆ ಈ ಕಣ್ಣನ್ನು ಬಳಸಿದಂಥ ರೀತಿ, ಆ ನಿರ್ದೇಶನ ತಂಡ, ಆ DOP ತಂಡ, ಅವರೆಲ್ಲ ಈ ನನ್ನನ್ನು ಬಳಸಿದಂಥ ರೀತಿ ಚೆನ್ನಾಗಿತ್ತು. ಹಾಗಾಗಿ ಇದು ಅದರ ಫುಟೇಜ್ ಅಷ್ಟು ಸೂಪರಾಗಿ ಬರಲಿಕ್ಕೆ ಕಾರಣ ಆಯಿತು. ಕಾಂತಾರದಲ್ಲಿ ಈಗ ತುಳುನಾಡಿನ ಕಲಾವಿದರು ಕೂಡ ಹೆಚ್ಚಿನವರು ಇತ್ತು. ಈಗ ನೀವು ಆ ದೊಡ್ಡ ಸ್ಟಾರ್ ಕಾಸ್ಟ್ ಇದ್ದಂಥ ಸಿನಿಮಾದಲ್ಲಿ ನಟಿಸಬೇಕಾದ್ರೆ ಆ ದೊಡ್ಡ ಕಲಾವಿದರೊಂದಿನ ಅನುಭವಗಳು ಏನಾದರೂ ಇದೆಯಾ? ಅಲ್ಲಿ ದೊಡ್ಡ ಕಲಾವಿದರು ಸಣ್ಣ ಕಲಾವಿದರು ಅಂತ ಯಾರು ಇರಲಿಲ್ಲ. ನಮ್ಮ ಜೊತೆ ಇದ್ದದ್ದು ಎಲ್ಲರೂ ಒಂದೇ, ಎಲ್ಲರೂ ಕಲಾವಿದರು, ಎಲ್ಲರೂ ಒಂದೇ ಮನೆಯವರು, ಆ ಮನೋಭಾವ ಇತ್ತು. ಮತ್ತು ನನ್ನ ಜೊತೆ ರಾಜನಾಗಿ ಪಾತ್ರ ಮಾಡಿದಂಥ KGF ಆರ್ಟಿಸ್ಟ್, ದೊಡ್ಡ ಆರ್ಟಿಸ್ಟ್ ಅವರು ಸಮೇತ ನಮ್ಮನ್ನು ಕರೆದುಬಿಟ್ಟು ಫೋಟೋ ತೆಗೆಸ್ಕೊಳ್ಳೋದು, ನಮ್ಮ ಹತ್ರ ಮಾತಾಡೋದು, ಈ ಮಿಂಗಲ್ಲಿದ್ದರಿಂದ ನಮಗೆ ಇಲ್ಲಿ ಅಭಿನಯಿಸಲಿಕ್ಕೆ ಆಗಲಿ ಅಥವಾ ಅಲ್ಲಿ ಎಲ್ಲ ವ್ಯವಸ್ಥೆಗಳ ಒಟ್ಟಿಗೆ ಸಿಗೋದ್ರಿಂದ ನಮಗೆ ಮೈಂಡ್ ಫ್ರೀ ಆಗುತ್ತೆ. ಮೈಂಡ್ ಫ್ರೀ ಆದರೆ ನಮಗೆ ಅಭಿನಯಿಸಲು ಸುಲಭ ಆಗುತ್ತೆ. ಈಗ ಕಾಂತಾರ ಈಗ ಇಡೀ ಕರ್ನಾಟಕದಾದ್ಯಂತ ತುಂಬಾ ದೊಡ್ಡ ಯಶಸ್ಸನ್ನು ಮಾಡಿದೆ. ಸೊ ಈ ಯಶಸ್ಸನ್ನು ನೋಡುವಾಗ ಮತ್ತೆ ನಿಮ್ಮ ಪಾತ್ರವನ್ನು ಗುರುತಿಸುವಾಗ ನಿಮಗೆ ಹೇಗೆ ಅನಿಸ್ತಾ ಉಂಟು? ಈಗ ರಿಷಬ್ ಸರ್ ಹೇಳಿದಾಗೆ ಕಾಂತಾರ ಸಿನಿಮಾದ ಅವರೇ ಹೇಳ್ತಾರೆ, ಸಿನಿಮಾ ನಾನು ಮಾಡಿದಲ್ಲ ಅಂತೇಳಿ. ನಿಜವಾಗಲೂ ಅವರು ಅದಕ್ಕೆ ತುಂಬ ಶ್ರಮಪಟ್ಟಿದ್ದಾರೆ, ನಾವು ಕಣ್ಣಾರೆ ಕಂಡಿದ್ದೀವಿ. ಆದರೆ ದೈವದ ಬಲ ಕೂಡ ಇತ್ತು. ನಾವು ಸಿನಿಮಾದಲ್ಲಿ ಕೂಡ ಅಷ್ಟೇ ರೀತಿ ನೀತಿ ನಿಯಮಗಳನ್ನು ಅವರು ಪಾಲಿಸಿದ್ದಾರೆ, ನಾನು ಕೂಡ ಪಾಲಿಸಿದ್ದೀನಿ. ನಾನು ಮೇಕಪ್ ಹಾಕಿದ ಮೇಲೆ ಚಪ್ಪಲ್ ಕೂಡ ಆಗ್ತಿರಲಿಲ್ಲ. ಕಾಡಿನಲ್ಲಿ ತುಂಬ ತೊಂದರೆಗಳಿವೆ, ಆದರೂ ಅದನ್ನು ಲೆಕ್ಕಿಸದೆ ಎಲ್ಲ ಮಾಡಿದ್ವಿ. ಒಂದು ದೈವಪಾದ್ರಿ ಅಂತ ಹೇಳಿ ಇದು ಮಾಡಿದ್ರೆ, ನಾವು ತುಂಬಾ ತುಳುನಾಡಿನಲ್ಲಿ ದೈವಾರಾಧನೆ ಎಲ್ಲ ಮಾಡುವವರಾದ ಕಾರಣ ನಮಗೆ ಅದೊಂದು ಭಯ ಅಂತ ಇರ್ತದಲ್ಲ, ಅಂದ್ರೆ ಈ ಪಾತ್ರಗಳು ಮಾಡುವಾಗ. ಸೊ ನಿಮಗೆ ಆ ಥರ ಏನೋ ಭಯ ಇತ್ತಾ? ಭಯ ಏನಿರಲಿಲ್ಲ. ಮೊದಲಾಗಿ ನಾನು ಹೇಳೋದನೆಂದರೆ, ನಾನು ಯಾವುದೇ ಪಾತ್ರ ಮಾಡಿದರೂ ಮೊದಲಿಗೆ ನಾನು ಭೂಮಿ ನಮಸ್ಕರಿಸಿ ಪಾತ್ರ ಮಾಡ್ತೀನಿ. ಇದು ನನ್ನನ್ನು ರಕ್ಷಿಸಿದೆ ಅಂತ ತಿಳ್ಕೊತೀನಿ. ಭೂಮಿಗಿಂತ ದೊಡ್ಡ ದೇವರಿಲ್ಲ ಅಂಥೇಳಿ. ಮುಖ್ಯವಾಗಿ ನಮ್ಮ ತುಳುನಾಡಿನ ಕಲಾವಿದರು ಕಾಂತಾರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ನಿಮಗೆ ಆ ಎನ್ವೈರನ್ಮೆಂಟ್ ಹೇಗಿತ್ತು? ಒಳ್ಳೆಯದಿತ್ತು. ಯಾಕಂದರೆ ಪ್ರಕಾಶ್ ಸರ್ ಕೂಡ ಹಾಗೇನೆ ನಮ್ಮನ್ನು ಕರ್ಕೊಂಡು ಹೋಗುವಾಗ ಅವರು ಬಂದಿದ್ದರು, ಅವರು ಒಳ್ಳೆ ಥರದಿಂದ ಮಾತಾಡಿದರು. ಸನಿಲ್ ಗುರು ಸರ್ ಇದ್ದರು. ಎಲ್ಲರೂ ನಮ್ಮನ್ನು ಬೇರೆಯೇ ಆರ್ಟಿಸ್ಟ್ ಹಾಗೆ ಹೀಗೆ ಏನೂ ಇಲ್ಲ, ನಮ್ಮವರು ಎಲ್ಲ ಒಂದೇ ಮನೆಯವರು ಅಂತ ತಿಳ್ಕೊಂಡು ನಮ್ಮ ಜೊತೆ ಇದ್ದರು, ಸಪೋರ್ಟ್ ಮಾಡ್ತಾಯಿದ್ರು. ಕಾಂತಾರ ರಿಲೀಸ್ ಆದ ನಂತರ ಹೆಚ್ಚಿನ ಅಂದರೆ ಬೇರೆ ಉತ್ತರ ಕನ್ನಡ ಇರ್ಬೋದು, ಉತ್ತರ ಕರ್ನಾಟಕದಾದ್ಯಂತ ಮಂಗಳೂರು ಕಲಾವಿದರನ್ನೇ ಜಾಸ್ತಿ ಹಾಕಿದ್ದಾರೆ ಅಂತ ಹೇಳುವಂಥ ಒಂದು ಮಾತು ಇದೆ. ಅದಕ್ಕೆ ನೀವೇನು ಉತ್ತರ ಕೊಡ್ತೀರಾ? ಆ್ಯಕ್ಚುಲಿ ಅದಕ್ಕೆ ಉತ್ತರ ರಿಷಬ್ ಸಾರಿ ಹೇಳಿದ್ದಾರೆ. ಯಾಕಂದರೆ ಈ ಸಬ್ಜೆಕ್ಟ್ ಟೋಟಲ್ ಇರೋದು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟದಂಥ. ಇಲ್ಲಿಯ ಕಲಾವಿದರುಗಳನ್ನೇ ಬಳಸಿದರೆ ಅದರ ಎಫರ್ಟ್ ಸಿಗುತ್ತೆ, ಅದರ ಅನುಭವ ಆ ಕಲಾವಿದರಿಗೆ ಇರುತ್ತೆ ಅಂತೇಳಿ ಅವರನ್ನೇ ಬಳಸಿದ್ದಾರೆ. ಅದಕ್ಕಿಂತ ಮೇಲೆ ನಾನು ಹೇಳಲಿಕ್ಕಾಗೋದಿಲ್ಲ ಸರ್. ಕಾಂತಾರ ಕನ್ನಡಕ್ಕೆ ಸೀಮಿತವಾಗಿ ರಿಲೀಸ್ ಆದಂಥ ಸಿನಿಮಾ ಇವತ್ತು ಬೇರೆ ಭಾಷೆಗಳಿಗೆ ಡಬ್ಬ ಆಗಿ ರಿಲೀಸ್ ಆಗ್ತಾ ಇದೆ. ಇದನ್ನು ನೋಡ್ಬೇಕಾದ್ರೆ ನಿಮಗೆ ಹೇಗೆ ಅನಿಸ್ತಾ ಇದೆ? ಏನಿಲ್ಲ, ಇತ್ತೀಚೆಗೆ ಕನ್ನಡ ಚಿತ್ರದ ರಂಗದಲ್ಲಿ ಎಲ್ಲ ಚಿತ್ರಗಳು ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ತಾ ಇದೆ. ನಾವು ಕೂಡ ಶೂಟಿಂಗ್ ಸಮಯದಲ್ಲಿ ಮಾತಾಡ್ತಾ ಇದ್ವಿ, ಇದು ಪ್ಯಾನ್ ಇಂಡಿಯಾ ಆಗ್ಬೋದಾ ಅಂತೇಳಿ. ಆಗ ಹೇಳ್ತಾಯಿದ್ರು, ಸಾಧ್ಯ ಇಲ್ಲ, ಇದನ್ನು ಪ್ಯಾನ್ ಇಂಡಿಯಾ ಸರ್ ಮಾಡೋದಿಲ್ಲ ಅಂತ ಹೇಳ್ತಾಯಿದ್ರು. ಆದರೆ ಇದು ಆಟೋಮೆಟಿಕ್ಕಾಗಿ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ಹೋಗಿದೆ. ಈಗ ಇಷ್ಟು ವರ್ಷಗಳ ನಿಮ್ಮ ಸಿನಿಮಾ ಜರ್ನಿ ಇರ್ಬೋದು, ರಂಗಭೂಮಿಯ ಜರ್ನಿ ಇರ್ಬೋದು, ಕಾಂತಾರದ ನಂತರ ಮತ್ತೆ ಮೊದಲು ಹೇಗಿತ್ತು ಮತ್ತೆ ಈಗ ಹೇಗಿದೆ? ತುಂಬ ಬದಲಾಗಿದೆ, ತುಂಬ ಅಂದರೆ ತುಂಬ ಬದಲಾಗಿದೆ. ಇದಕ್ಕೆ ನಾನು ರಿಷಬ್ ಸರ್ ಹಾಗೂ ಒಂಬಾಳೆ ಸಂಸ್ಥೆಗೆ ನಾನು ಚಿರಋಣಿ, ಯಾವಾಗಲೂ ಚಿರಋಣಿ. ಯಾಕಂದರೆ ನಾನು ಎಷ್ಟೋ ಸಿನಿಮಾಗಳಲ್ಲಿ
ಒರೆಯೋರ್ ದೊರೆಯಾಸಲ್ ಇಂದ ಹಿಡಿದು ರಿಕ್ಷಾ ಡ್ರೈವರ್ ಸಿನಿಮಾದಲ್ಲೂ ಮಂತ್ರವಾದಿ ರೋಲ್ ಮಾಡ್ತಾ ಇದ್ದೆ. ಹಾಗೂ ಬಣ್ಣ ಬಣ್ಣ ಬದುಕು ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿಯೂ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿಯೂ ಆ್ಯಕ್ಟರ್ ಆಗಿಯೂ ಕೆಲಸ ಮಾಡಿದ್ದೆ. ಇತ್ತೀಚೆಗೆ ನಾನು 4 ತಿಂಗಳ ಮುಂಚೆ ನಾನು ಒಂದು ಮಕ್ಕಳ ಒಂದು ಜೋಕಲ್ನ ಕಸರತ್ತು ಒಂದು ಕುಸಲತ್ತು ಅಂತೇಳಿ ಅದರಲ್ಲಿ ಅಸೋಸಿಯೇಟ್ ಡೈರೆಕ್ಷನ್ ಆಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಅದಕ್ಕೆ ಯಾದವ್ ಮಣ್ಣಗುಡ್ಡೆ ಅವರು ಡೈರೆಕ್ಟ್ರು, ಉದಯ್ ಕುಮಾರಿ ಅವರು ಪ್ರೊಡ್ಯೂಸರು. ಅದಕ್ಕೂ ಕೆಲಸ ಮಾಡ್ತಾ ಇದ್ದೇನೆ. ಅಲ್ಲಿ ನಾವು ಸಾಮಾನ್ಯ ಕೆಲಸ ಮಾಡ್ತಾಯಿದ್ವಿ. ಆ ನಂತರ ಟೀಸರ್ ಬಿಡುಗಡೆಯಾದ ನಂತರ ಬರುವ ಮಕ್ಕಳ ಪೋಷಕರು ನನ್ನ ಜೊತೆ ಸೆಲ್ಫಿ ತೆಗೆದುಕೊಳ್ಳೋದು ಇದೆಲ್ಲ ನಡೀತಾ ಇದೆ. ನನಗೆ ಆಶ್ಚರ್ಯ ಇದೆ. ನಾನು ಕೇಳ್ತಾ ಇದ್ದೀನಿ, ಯಾಕೆ ಸರ್ ಇದೆಲ್ಲ ಬೇಕಾ ಅಂತ. ಅದಕ್ಕೆ ಇಲ್ಲ ನೀವು ದೊಡ್ಡ ಸ್ಟಾರ್ ಆಗಿದ್ದೀರಿ. ನಿಜವಾಗ್ಲೂ ನಾನು ಹೇಳ್ತೇನೆ, ನಾನು ಸ್ಟಾರ್ ಆಗಲಿಲ್ಲ. ಯಾಕಂದರೆ ಡಿಸೆಂಬರ್ಗೆ ಒಂದು ಸಿನಿಮಾ ಮಾತಾಡಿದ್ದಾರೆ, ಮತ್ತು ಜನವರಿಗೂ ಕೂಡ ಮಾತಾಡಿದ್ದಾರೆ. ಸಿನಿಮಾಗಳು ಬರ್ತಾಯಿವೆ. ಕನ್ನಡದಿಂದ 1 2 3 4 ಸಿನಿಮಾಗಳು ಆಗ್ತಾಯಿವೆ. ಮತ್ತು ಒಂಬಾಳೆ ಸಂಸ್ಥೆದೇ ಒಂದು ಸಿನಿಮಾ ಮಂಗಳೂರಲ್ಲಿ ಶೂಟಿಂಗ್ ಆಗ್ತಾಯಿತ್ತು. ಅದರಲ್ಲಿ ಕೂಡ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದೀನಿ. ನೀವು ಅದನ್ನು ಕಲಾಭಿಮಾನಿಗಳು ನೋಡಿದರೆ ನಿಜವಾಗ್ಲೂ ಹೇಳ್ತೀನಿ, ಆ ಸಿನಿಮಾದ ನನ್ನ ಕ್ಯಾರೆಕ್ಟ್ರನ್ನು ಚೆನ್ನಾಗಿ ಗುರುತಿಸಿ ಪ್ರೋತ್ಸಾಹಿಸ್ತೀರಿ ಅಂತ ನಾನು ಭಾವಿಸ್ತೀನಿ. ಈಗ ಕಾಂತಾರದ ಸಿನಿಮಾದಲ್ಲಿ ಈಗ ಈ ಪಾತ್ರ ನೀವು ಮಾಡಿರುವ ದೈವಪಾದ್ರಿ ಪಾತ್ರವನ್ನ ಗಮನಿಸಿ ನಿಮಗೆ ಸಿಕ್ಕಿರುವ ಒನ್ ಆಫ್ ದ ಬೆಸ್ಟ್ ರಿವ್ಯೂ ಏನು, ಯಾರು ಕೊಟ್ಟದ್ದು? ತುಂಬ ಮಂದಿ ಕೊಟ್ಟಿದ್ದಾರೆ. ಮೊನ್ನೆ ಕಣ್ಣಿನ ಬಗ್ಗೆ ಕಮೆಂಟ್ ಮಾಡಿದರು. ನಂದು ಎಫರ್ಟ್ ಸ್ಪೀಚ್ಲೆಸ್ ಅಂತ ಹೇಳಿದರು. ಕೆಲವರು ನನ್ನನ್ನು ಹಾಲಿವುಡ್ ಸ್ಟಾರಿಗೆ ಅಂತ ಹೋಲಿಸಿದ್ದಾರೆ. ನನಗೆ ಅದು ಹೇಳಲಿಕ್ಕಾಗೋದಿಲ್ಲ ಯಾಕೆ ಹೋಲಿಸಿದ್ದಾರೆ ಅಂತ. ದಯವಿಟ್ಟು ನಾನು ಮಂಗಳೂರಿನವ ಕಲಾವಿದರೇ. ಓವರಾಲ್ ಆಗಿ ನೀವು ಈಗ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಕರ್ನಾಟಕದ ಜನತೆಗೆ, ಅಥವಾ ಕಾಂತಾರದ ನಂತರದ ಇದರಲ್ಲಿ ನೀವು ಒಬ್ಬ ಕಲಾವಿದನಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾಡಿನ ಎಲ್ಲ ಧರ್ಮದವರು ಕಾಂತಾರ ಸಿನಿಮಾವನ್ನು ನೋಡಿದ್ದಾರೆ, ಪ್ರೋತ್ಸಾಹಿಸಿದ್ದಾರೆ. ನನ್ನಂಥ ಕಲಾವಿದರನ್ನು ಪ್ರೋತ್ಸಾಹಿಸಿದ್ದೀರಾ ನೀವು. ಹೀಗೆ ಎಲ್ಲ ಕಲಾವಿದರನ್ನು ಪ್ರೋತ್ಸಾಹಿಸಿ ಕನ್ನಡ ಸಿನಿಮಾಗಳನ್ನು ಹೆಚ್ಚಾಗಿ ನೋಡಿ ಕಲಾವಿದರನ್ನು ಬೆಳೆಸಿ ಅಂತ ಕೇಳ್ಕೊಡ್ತೀನಿ.